ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಳ್ತಿಗೆ ಗ್ರಾಮದ ಕೊತ್ಕುಳಿ ಎಂಬಲ್ಲಿರುವಂತಹ ಮೊಹಮ್ಮದ್ ಶಾಫಿ ಎಂಬರ ತೋಟದಲ್ಲಿರುವಂತಹ ಗೋದಾಮಿನಿಂದ ಕಾಳು ಮೆಣಸು ಕಳವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ 4 ಜನ ಆರೋಪಿಗಳನ್ನು ಬೆಳ್ಳಾರ ಠಾಣಾ ಪೊಲೀಸರು ಬಂಧಿಸಿದ್ದು 1,18,750 ರೂಪಾಯಿ ಮೌಲ್ಯದ 10 ಗೋಣಿ ಕಾಳು ಮೆಣಸು ಮತ್ತು ಒಂದು ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಜಾಲ್ಸೂರು ಗ್ರಾಮದ ಕಳಂಜಿ ಮನೆಯ ಮಂಜು, ಸುಳ್ಯ ಗ್ರಾಮ ಕೋಡಿಯ ಬೈಲು ಮನೆಯ ಪ್ರವೀಣ, ಜಾಲ್ಸೂರು ಗ್ರಾಮ ಬರ್ಫೆಡ್ಕ ಮನೆಯ ಪವನ್ ಕುಮಾರ್ ಮತ್ತು ಪುತ್ತೂರು ತಾಲೂಕು ಕೊಳ್ತಿಗೆ ಗ್ರಾಮ ನೀಟಡ್ಕ ಮನೆಯ ಅಬ್ದುಲ್ ಬಾಷಿತ್ ಬಂಧಿತ ಆರೋಪಿಗಳು. ಕಳೆದ ಜೂನ್ 15ರಿಂದ ಜುಲೈ 3ರ ಮಧ್ಯೆ ಆದಮ್ ಕುಂಜಿ ಅವರು ಕೆಲಸ ಮಾಡ್ತಾ ಇದ್ದ ಕೊಳ್ತಿಗೆ ಗ್ರಾಮದ ಕೊತ್ಕುಳಿ ಎಂಬಲ್ಲಿರುವಂತಹ ಮೊಹಮ್ಮದ್ ಶಾಫಿ ಎಂಬವರ ತೋಟದಲ್ಲಿರುವಂತಹ ಗೋದಾಮಿನಿಂದ 10 ಗೋಣಿ ಚೀಲದಲ್ಲಿ ತುಂಬಿಸಿ ಇಟ್ಟಿದ್ದಂತಹ 1,18,750 ರೂಪಾಯಿ ಮೌಲ್ಯದ 250 ಕೆಜಿ ಕಾಳು ಮೆಣಸು ಕಳವಾಗಿತ್ತು. ಈ ಸಂಬಂಧ ಆದಮ್ ಕುಂಜಿ ಅವರು ನೀಡಿದ ದೂರಿನಂತೆ ಜುಲೈ 3ರಂದು ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಂತಹ ಬೆಳ್ಳಾರೆ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ನವೀನ್ ಚಂದ್ರ ಜೋಗಿ ಅವರು ಶಂಕಿತ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಪಡೆದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜುಲೈ 4ರಂದು ಜಾಲ್ಸೂರು ಸಮೀಪದ ಅಡ್ಕರ್ ಕಡೆಯಿಂದ ಸುಳ್ಯ ಕಡೆಗೆ ಸಂಚರಿಸ್ತಾ ಇದ್ದಂತಹ ಕೇರಳದ ನೋಂದಣಿ ನಂಬರ ಹೊಂದಿದ ಕಾರಿನಲ್ಲಿ ಆರೋಪಿಗಳು ಸಂಚರಿಸುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ರು. ಕಳವು ಮಾಡಿದ ಕಾಳು ಮೆಣಸನ್ನು ಆರೋಪಿ ಪವನ ಕುಮಾರನ ಮನೆಯಲ್ಲಿ ಬಚ್ಚಿಡಲಾಗಿತ್ತು. ಒಟ್ಟು 1,18,750 ರೂಪಾಯಿ ಬೆಲೆ ಬಾಳುವ 10 ಗೋಣಿ ಕಾಳು ಮೆಣಸು ಹಾಗೂ ಸಾಗಿಸಲು ಉಪಯೋಗಿಸಿದ ಕಾರನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಪೊಲೀಸರು. ಕಾರಿನ ಮೌಲ್ಯ 60,000 ಆಗಿರುತ್ತದೆ. ಈ ಪ್ರಕರಣದ ಕೃತ್ಯದಲ್ಲಿ ಇನ್ನೊಬ್ಬ ಅಪ್ರಾಪ್ತ ಬಾಲಕನು ಭಾಗಿಯಾಗಿರ್ತಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿಗಳಾದ ಮಂಜು ಬಿ, ಪ್ರವೀಣ, ಪವನ್ ಕುಮಾರ್, ಅಬ್ದುಲ್ ಬಾಷಿತ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ.